ಜೈ ಶ್ರೀರಾಮ್, ಹೇಗಿದ್ದೀರಾ? ನಿನ್ನೆ ನೋಡು ಸರಸ್ವತಿ ಅಲಂಕಾರ ಶ್ರೀಕೃಷ್ಣನದ್ದು ತುಂಬ ಉದ್ದ ಹೆಸರಿತ್ತು. ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅದನ್ನ ನೋಡ್ಕೋಬೋದು ನೀವು. ತುಂಬ ಚೆನ್ನಾಗಿತ್ತು. ಈ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ವೀಣಾ ಪಾಣಿಯಾಗಿ ಕೂತಂತಹ ನೋಡಿ, ಸೈಡ್ ವ್ಯೂ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನಮ್ಮ ಕೃಷ್ಣ ಅಂತ ಅಂದ್ಬಿಟ್ಟು. ಆ ನಂತರ ಇದು ಚಂದ್ರಶಾಲೆ ಆಂಜನೇಯ ದೇವರು, ಇದು ಕುಂಜಾರಗಿರಿ ಅಮ್ಮ, ಇದು ಪೊಳಲಿ ರಾಜರಾಜೇಶ್ವರಿ, ಇದು ಮುಡ್ಕೂರುದು ದೇವಿ, ಇದು ಜನಾರ್ದನ ಸ್ವಾಮಿ ಟೆಂಪಲ್, ಇದು ಅಂಬಲಪಾಡಿದ್ದು ಮಹಾಕಾಳಿ, ಶ್ರೀರಾಮಚಂದ್ರ ಅಯೋಧ್ಯೆದು ನೋಡ್ಕೋತಾ ಬನ್ನಿ. ಆನಂತರ ನಮಗೆ ಮನೇಲಿ ಇವತ್ತು ನೆಂಟರಿದ್ರು. ರಾತ್ರಿ ಏನು ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ರಾತ್ರಿ ಊಟಕ್ಕಾದ್ರಣ ತುಂಬ ಹೆವಿ ಬೇಡ ಅಂತ ಅಂದ್ಬಿಟ್ಟು ನಾನು ನವಣೆ ಅಕ್ಕಿದ್ದು ಪೊಂಗಲ್ ಮಾಡಿದ್ದೆ. ನೋಡಿ, ಈಕ್ವಲ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಸ್ವಲ್ಪ ಜಾಸ್ತಿ ಹಾಕಿದೆ, ಒಂದು ಬೇಳೆಗೆ ಒಂದು ಕಾಲಷ್ಟು ನವಣೆ ಅಕ್ಕಿ ಹಾಕಿದ್ದೀನಿ, ನೋಡ್ಬೋದು. ನೀಟಾಗಿ ತೊಳೆದು ಅರಿಶಿನ ಮತ್ತು ಸ್ವಲ್ಪ ತುಪ್ಪ ಹಾಕಿ ಅದನ್ನ ಬೇಯಕ್ಕಿಡಬೇಕು. ಕುಕ್ಕರಲ್ಲಿಟ್ಟರೂ ನಡೆಯುತ್ತೆ, ಹೀಗಿಟ್ಟರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ನನಗೆ ಸ್ವಲ್ಪ ಕುಕ್ಕರ್ಲಿಡೋದು ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಬೇಯಕ್ಕಿಡ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ತುಪ್ಪ ಹಾಕಿ ಬೇಯಕ್ಕಿಟ್ಬಿಡಬೇಕು. ಇದು ಏನು ಗೊತ್ತಾ, ರಾತ್ರಿ ಹೊತ್ತಿಗೆ ತುಂಬ ಹೆವಿ ಅಂತ ಅನಿಸೋದಿಲ್ಲ ನಮಗೆ. ಇದ್ರ ಜೊತೆ ನಾನು ಕೋಸಂಬರಿ ಮತ್ತು ಒಂದು ಸ್ವಲ್ಪ ಸೂಪು ಮಾಡಿದ್ದೆ, ಪಂಪ್ಕಿನ್ ಅಂದರೆ ಕುಂಬಳಕಾಯಿದ್ದು. ಅದಕ್ಕೆ ಏನು ಮಸಾಲೆ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಕಾಯಿಮೆಣಸು, ಶುಂಠಿ, ಜೀರಿಗೆ ಪುಡಿ, ಇಂಗು, ಪೆಪ್ಪರ್ ಅಂದರೆ ಕಾಳುಮೆಣಸು, ಇಡೀ ಜೀರಿಗೆ ಮತ್ತು ಜೀರಿಗೆ ಪುಡಿ ಎರಡೂ ಬೇಕು. ಆನಂತರ ಸ್ವಲ್ಪ ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್ ಮತ್ತು ಈ ಪಿಂಕ್ ಸಾಲ್ಟ್ ಎರಡನ್ನೂ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಈಗ ಮಿಕ್ಸಿಗೆ ಹಾಕೋಬೇಕಿದ್ರೆ ಸಾಲ್ಟ್ಗಳನ್ನೆಲ್ಲ ಬಿಟ್ಟು ಬಾಕಿದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನೀವು ಕಾಣ್ಬೋದು. ಅಂದರೆ ಮಿಕ್ಸಿಗೆ ಹಾಕಿ ಇದು ಬೆಂದಾಗ ಅದಕ್ಕೆ ಹಾಕಬೇಕು. ನೋಡಿ, ಇದು ಬೇಯಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸಿದ್ರೆ ಪೊಂಗಲ್ ಆಗಿಬಿಡುತ್ತೆ. ಏನು ಗೊತ್ತಾ, ಮಳೆನೂ ಬರ್ತಾ ಇದೆ. ಈ ಒಂಥರ ಚಳಿಗೆ ಅವರು ಕಾರಲ್ಲಿ ಬಂದಿದ್ದರು, ಸ್ವಲ್ಪ ಗಂಟ್ಲಿಗೆ ಎಲ್ಲ ಹಿತ ಆಗುತ್ತೆ ಅಂತ ನಾನು ಈ ಥರ ಪ್ಲ್ಯಾನ್ ಹಾಕಿದ್ದೆ. ಮತ್ತು ರಾತ್ರಿ ಹೊತ್ತಾದ ಕಾರಣ ಜಾಸ್ತಿ ಸ್ಪೈಸಿ ಬೇಡ ಅಂತ. ನೋಡಿ, ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಮೇಲಿಂದ ಒಂದು ಚಮಚ ತುಪ್ಪ ಹಾಕ್ಕೊಂಡು ನೀಟಾಗಿ ಒಂದು ಕುದಿ ಬರೆಸಿ, ಆನಂತರ ಒಗ್ಗರಣೆ ಹಾಕಲಿಕ್ಕಿರೋ ಕಾರಣ ಸ್ವಲ್ಪ ತುಪ್ಪ ನೋಡಿಕೊಂಡು ಹಾಕಿ. ಒಂದು 2ರಿಂದ 3 ಚಮಚ ತುಪ್ಪ ಹಿಡಿಸುತ್ತೆ ಇದಕ್ಕೆ. ನೋಡಿ, ಒಂದು ಕುದಿ ಬಂದರೆ ಇದು ರೆಡಿ ಆಗಿಬಿಡತ್ತೆ. ಆನಂತರ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಈ ಪೆಪ್ಪರ್ ಮತ್ತು ಶುಂಠಿ ಜೀರಿಗೆ ಭಾಳ ಚೆಂದ ಹೊಂದುತ್ತೆ ಇದಕ್ಕೆ. ನೋಡಿ, ಆನಂತರ ಒಂದು ಒಗ್ಗರಣೆ ಪಾತ್ರೆಗೆ ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ನೆಲಗಡಲೆ ಇಷ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಒಂದು ರೌಂಡು ಫ್ರೈ. ನನ್ನ ಹತ್ರ ಹುರಿದಿದ್ದು ಗೋಡಂಬಿ ಮತ್ತು ನೆಲಗಡಲೆ ಇರೋ ಕಾರಣ ಕೊನೆಗೆ ಹಾಕ್ಕೊಂಡೆ ನಾನು. ಇದು ಮಧ್ಯದಲ್ಲಿ ಸಿಗಬೇಕಿದ್ರೆ ತುಂಬ ಗಮ್ಮತ್ತಾಗ್ತದೆ. ಅದು ಹಾಕಿ ನೋಡಿ, ಈ ಥರ ಪೊಂಗಲ್ ಮಾಡಿದಾಗ. ಸಿರಿಧಾನ್ಯಗಳ ಪೊಂಗಲ್ ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ ಶುಗರ್ ಇರುವವರಿಗೆ ಅಂತ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ನೋಡಿ, ಹಾಗೇ ಬಿಡ್ತು ಪೊಂಗಲು. ನೋಡಿ, ನೀಟಾಗಿ ಮಗಚಿಕೊಂಡು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಇರಬೇಕು. ನಾನು ಬರೋ ಟೈಮಿಗೆ ಮಾಡಿದ್ದೆ ಆ್ಯಕ್ಚುಲಿ. ಆನಂತರ ಒಂದು ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿದ್ದು ಚಿಕ್ಕದು ಬರುತ್ತಲ್ವ, ಡಿಮಾರ್ಟ್, ಜಿಯೋ ಮಾರ್ಟಲ್ಲೆಲ್ಲ ಸಿಗುತ್ತೆ. ಅದನ್ನ ಸಿಪ್ಪೆ ತೆಗೆದು ನೀಟಾಗಿ ಹಚ್ಕೊಳ್ಳಿ. ಅದನ್ನ ನಾನು ಚಾಕುನಲ್ಲಿ ಹಚ್ಚಿಕೊಳ್ಳೋಕ್ಕೆ ಹೋದೆ, ಅದು ತುಂಬ ರಗಳೆ ಕೊಡ್ತಾ. ಆನಂತರ ಮೆಟ್ಟು ಕತ್ತಿ ತಗೊಂಡು ಹಚ್ಚಿಬಿಟ್ಟೆ, ನೋಡ್ಬೋದು ನೀವು. ಕೆಲವೊಂದು ಸಲ ನಮ್ಗೆ ಗಡಿಬಿಡಿ ಆದಾಗ ಈ ಥರ ಎಲ್ಲ ಆಗಿಬಿಡತ್ತೆ. ನೋಡಿ, ಅದನ್ನ ಚಿಕ್ಕದಾಗಿ ಹೆಚ್ಕೊಂಡ್ರೆ ಸಾಕು, ತೀರಾ ಒಂದೇ ಥರ ಇರಬೇಕು ಅಂತ ಹೇಳಿಲ್ಲ. ಅದು ಬೇಯಿಸ್ತೀವಿ. ಅದನ್ನ ಬೇಯಿಸಿದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಇದೆ. ಒಂದು ರಫಾಗಿ ಕಟ್ ಮಾಡ್ಕೊಳ್ಳಿ ಸಾಕು. ನೋಡಿ, ಅದನ್ನ ಮೆಟ್ಟು ಕತ್ತಿಯಲ್ಲಿ ಕಟ್ ಮಾಡಿಕೊಂಡೆ. ಅದು ಸ್ವಲ್ಪ ನಮಗೆ ಕನ್ವೀನಿಯೆಂಟ್ ಆಗುತ್ತೆ.
ಇದು ಏನು ಗೊತ್ತಾ, ಬೆಂದ ನಂತರ ಸ್ಮೂತ್ ಆಗುತ್ತೆ, ಬೇಯೋಗಿಂತ ಮುಂಚೆ ತುಂಬಾ ಹಾರ್ಡ್ ಇರುತ್ತೆ ಇದು. ನೋಡಿ ಈ ಥರ. ಇದು ಏನು ಗೊತ್ತಾ, ನನಗೊಂದು 7-8 ಕಪ್ಪಷ್ಟು ಸೂಪ್ ಆಗಿದೆ ಇದರಲ್ಲಿ. 1-1.5 ಕಪ್ಪಷ್ಟು ಸೂಪ್ ನಾವೆಲ್ಲರೂ ಕುಡಿದ್ವಿ. ಆನಂತರ ಬಾಣಲಿಗೆ ಬೆಣ್ಣೆ ಹಾಕ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ. ಇದು ಸ್ವಲ್ಪ ನಿಮಗೆ ಕರಟಬೇಕು, ಅಂದರೆ ಹೊಗೆ ಸ್ಮೆಲ್ ಬರಬೇಕದು. ಅದಕ್ಕೆ ನೋಡಿ ಸ್ವಲ್ಪ ಅದಕ್ಕೆ ಚಕ್ಕೆ ಹಾಕ್ಕೊಂಡೆ, ನೀವು ನೋಡ್ಬೋದು. ಆನಂತರ ಪಂಪ್ಕಿನಿಗೆ ಚಕ್ಕೆ ಅಂದರೆ ದಾಲ್ಚಿನ್ನಿ ಚಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಚಕ್ಕೆ ಇಲ್ಲದವರು ದಾಲ್ಚಿನ್ನಿ ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ ಇದಕ್ಕೆ. ಆನಂತರ ಅದಕ್ಕೆ ಕಾಳುಮೆಣಸು, ಕಾಳುಮೆಣಸು ಹಾಕಿ ಎಲ್ಲ ಒಂದು ರೌಂಡ್ ಫ್ರೈ ಆದ ನಂತರ ಪಂಪ್ಕಿನ್ ಹಾಕ್ಕೊಳ್ಬೇಕು ಹೆಚ್ಚಿಟ್ಟಿದ್ದನ್ನು. ಇದು ಸ್ವಲ್ಪ ಕರಟಬೇಕು ನಿಮಗೆ, ಅದು ತುಂಬ ದೊಡ್ಡ ಫ್ಲೇಮಲ್ಲಿ ಇಟ್ಟು ಕರಡಿಸಿ ಸ್ವಲ್ಪ, ಆವಾಗಲೇ ತುಂಬ ಅದರದ್ದು ಸ್ಮೋಕಿ ಫ್ಲೇವರ್ ತುಂಬಾ ಹೆಲ್ಪ್ ಆಗುತ್ತೆ. ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಘಮ ಎಲ್ಲ. ನೋಡಿ ಇವಾಗ ಅದಕ್ಕೆ ಸೈಡಲ್ಲಿ ಕರಟಿದ್ದು ನಿಮಗೆ ಕಾಣ್ಬೋದು. ಹಾಗೆ ನೀಟಾಗಿ ಒಂದು 5 ನಿಮಿಷ ಅದನ್ನ ಫ್ರೈ ಮಾಡಬೇಕು ನೀವು. ಏನು ಗೊತ್ತಾ, ಆ ಬೆಣ್ಣೆ ಎಲ್ಲದಕ್ಕೂ ಕವರ್ ಆಗಬೇಕು. ನಾನು ಅದನ್ನ ಸ್ವಲ್ಪ ಸ್ಕಿಪ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಬೇಕು. ಆನಂತರ ನಿಮಗೆ ತೋರಿಸ್ತೀನಿ ತಳದಲ್ಲಿ ಎಷ್ಟು ಕರಟಿದೆ ಅದು ಅಂತ. ಗೋಲ್ಡನ್ ಬ್ರೌನ್ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ, ನೀವು ನೋಡ್ಬೋದು. ಅಷ್ಟು ಚೆನ್ನಾಗಾಗತ್ತೆ ಇದು. ಈ ರಾತ್ರಿ ಹೊತ್ತು ಈ ಚಳಿಗೆ ಸ್ವಲ್ಪ ಇದನ್ನೆಲ್ಲ ಕುಡಿಬೇಕು ಅನಿಸುತ್ತೆ. ಇದಕ್ಕೆ ಬೆಲ್ಲ ಎಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ, ಉಪ್ಪು ಮಾತ್ರ ಹಾಕಿದರೆ ಸಾಕು. ಸಿಹಿ ಕುಂಬಳಕಾಯಿ ಬೆಂದ ನಂತರ ಮತ್ತು ಸಿಹಿ ಇರುತ್ತೆ, ಆದ ಕಾರಣ ಅದೆಲ್ಲ ಏನು ಬೇಡ. ನೋಡಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಬೇಯಿಸಬೇಕು. ಸ್ಮೂತ್ ಆಗೋ ತನಕ ಬೇಯಿಸ್ಕೊಳ್ಳಿ. ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕ್ಕೊಂಡೆ ನೀವು ಕಂಡ್ರಿ ಅನಿಸುತ್ತೆ ನೋಡಿ, ಜೀರಿಗೆ ಪುಡಿ ಇದು. ಒಂದು ಕುದಿ ಬಂದ ನಂತರ ಅದಕ್ಕೆ ಅದು ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಕುದಿ ಬಂದ ನಂತರ ತೀರಾ ಸ್ಮೂತ್ ಆಗಿಬಿಡತ್ತೆ, ನುರಿಯುತ್ತೆ ಅದು. ನೋಡಿ ಇದು ಆಗ್ತಾ ಬಂತು. ನಾನು ಆ್ಯಕ್ಚುಲಿ ಇದು ಕಡಲೆಕಾಳು ಇದೆಯಲ್ವ, ಮಾಮೂಲು ಬ್ರೌನ್ ಕಲರ್ ಇದು, ಅದನ್ನ ಬೇಯಿಸಿ ಸಲಾಡ್ ಮಾಡಿದ್ದೆ. ಅದರ ನೀರು ಕುಡಿಯಿತು, ಅದು ಅದಕ್ಕೆ ಹಾಕ್ಕೊಂಡೆ. ಆ್ಯಕ್ಚುಲಿ ನೀರು ಎಸೆಯೋದು ಏನಕ್ಕೆ ಅಂತ, ಕಾಳುಗಳನ್ನೆಲ್ಲ ಬೇಯಿಸಿದ ನೀರು ಎಸೆಯೋದಷ್ಟು ಬುದ್ಧಿವಂತಿಕೆ ಅಲ್ಲ. ನೋಡಿ ಅದರಲ್ಲಿರುವಂತಹ ದಾಲ್ಚಿನ್ನಿ ಚಕ್ಕೆನ ನಾನು ತೆಗೆದು ಹಾಕಿಬಿಟ್ಟೆ, ನೋಡ್ಬೋದು ನೀವು. ಬಾಯಿಗೆ ಸಿಕ್ಕಿ ಕಿರಿಕಿರಿ ಆಗೋದು ಬೇಡ ಅಂತಂದ್ಬಿಟ್ಟು ಇನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಮತ್ತು ತಣ್ಣಗಾಲಿಗೆ ಸ್ವಲ್ಪ ಬಾಕಿ ಇತ್ತು, ನನಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡಿಕೊಂಡೆ. ನಾನು ಐಸ್ ಕ್ಯೂಬ್ ಹಾಕ್ಕೊಳ್ಳೇಬೇಕು ಅಂತೇಳಿ ಕಂಪಲ್ಸರಿ ಅಲ್ಲ. ಗಡಿಬಿಡಿ ಇದ್ದಾಗ ಮಿಕ್ಸಿಗೆ ಬಿಸಿ ಹಾಕಬಾರ್ದಲ್ವ, ಆವಾಗ ನಾವು ಐಸ್ ಕ್ಯೂಬ್ ಹಾಕ್ಕೊಳ್ಳುವಂಥದ್ದು. ತಣ್ಣಗಾಯ್ತು ಟೈಮ್ ಇತ್ತು ಅಂದರೆ ತಣ್ಣಗಾದ ನಂತರ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ, ಸ್ಮೂತ್ ಪೇಸ್ಟ್ ಆಗಲಿ ಅದು. ಆನಂತರ ಅದೇ ಬಾಣಲಿಗೆ ಹಾಕಿ ಒಂದು ರೌಂಡು ಕುದಿಸಿ. ಇಲ್ಲಿ ಬೇಕಂದರೆ ನೀವು ಬೆಣ್ಣೆ ಇನ್ನೊಂದು ಸಲ ಹಾಕೋಬೋದು. ನಾನು ಫಸ್ಟಿಗೆ 2 ಚಮಚ ಹಾಕಿದ ಕಾರಣ ಮತ್ತೆ ಬೆಣ್ಣೆ ಹಾಕ್ಕೊಂಡಿರಲಿಲ್ಲ. ಇದು ಒಂದು ಕುದಿ ಬಂದರೆ ಆಗಿಬಿಡತ್ತೆ. ನಿಮಗೆ ಇಲ್ಲಿ ಜನ ಜಾಸ್ತಿ ಇತ್ತು ಅಂತಂದರೆ 1-2 ಚಮಚ ಕಾರ್ನ್ ಫ್ಲೋರ್ ಇರುತ್ತಲ್ವ, ಅದನ್ನ ನೀರಲ್ಲಿ ಕರಗಿಸಿ ಹಾಕಿ. ನೋಡಿ ಅದು ಕಡಲೆಕಾಳು ಬೇಯಿಸಿದಂಥ ನೀರು ಕೂಡ ಹಾಕ್ಕೊಂಡೆ, ನೀವು ನೋಡ್ಬೋದು. ಅದರಲ್ಲಿ ಕಾರ್ನ್ ಫ್ಲೋರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತೆ. ನೀವು ಎಷ್ಟು ಜನ ಇದ್ದೀರಾ ಅದರ ಮೇಲೆ, ಎಷ್ಟು ದೊಡ್ಡ ಕುಂಬಳಕಾಯಿ ಹಾಕ್ಕೊಂಡಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸೆಮಿ ಲಿಕ್ವಿಡ್ ಸೂಪ್ ಥರನೇ ಬಂದಿತ್ತು, ಅದಕ್ಕೆ ನಾನು ಕಾರ್ನ್ ಫ್ಲೋರ್ ಆನಂತರ ಹಾಕ್ಕೊಂಡಿಲ್ಲ ಅದಕ್ಕೆ. ಇಷ್ಟೇ, ಮತ್ತು ಇನ್ನೇನೂ ಹಾಕೋದು ಬೇಡ. ನಿಮಗೆ ಖಾರ ಬೇಕು ಅನ್ನೋರು ಸ್ವಲ್ಪ ಮೇಲಿಂದ ಪೆಪ್ಪರ್ ಪುಡಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ ಇದು ಕುದ್ರೆ ಆಗಿಬಿಡ್ತು. ಈಗ ಸಲಾಡ್ ಮಾಡೋಣ. ನೋಡಿ ಟೊಮ್ಯಾಟೊ, ಸೌತೆಕಾಯಿ, ಆನಂತರ ಬೇಯಿಸಿದ ಕಡಲೆಕಾಳು ಹಾಕಿ ನಾನು ಸಲಾಡ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗುತ್ತೆ. ಇದನ್ನೊಂದು ಸಲ ಮಾಡಿ ನೋಡಿ. ಉಪ್ಪು ನೆನೆಸಿದ ಕಡಲೆಕಾಳನ್ನು ಉಪ್ಪು ಹಾಕಿ
ಚೆಂದ ಬೇಯಿಸಿಟ್ಕೊಳ್ಳಿ. ಹಸಿ ಕಡಲೆಕಾಳು ಮಾಡಿದ್ದಲ್ಲ ರಾತ್ರಿ ಆದ ಕಾರಣ. ತುಂಬ ಫಿಲ್ಲಿಂಗ್ ಆಗುತ್ತೆ. ಇದನ್ನ ಒಂದು ಬೌಲ್ ತಿಂದ್ಕೊಂಡ್ರು ಮಲ್ಕೊಂಡ್ರೆ ನಿಮಗೆ ಯಾರು ನೀವು ಡಯಟ್ ಮಾಡ್ತೀರಾ ನೋಡಿ ಅವರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ನೋಡಿ ಆಯಿತು. ಈ ಕಡಲೆ ಬೇಯಿಸಿದ್ದು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಕಡಲೆಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ ಇದಕ್ಕೆ. ಆನಂತರ 1 ಚಮಚೆಯಷ್ಟು ಚಾಟ್ ಮಸಾಲ ಹಾಕಿದರೆ ನೀವು ಕಾಣ್ಬೋದು. ಮತ್ತು ಇನ್ನೇನು ಬೇಡ ಇದಕ್ಕೆ. ನಿಮಗೆ ಹುಳಿ ಬೇಕು ಅನ್ನೋರಾದರೆ ಒಂದು ಅರ್ಧ ಚಮಚೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಟೊಮೆಟೊ ಹಾಕಿರೋ ಕಾರಣ ಬೇಕಾಗಲ್ಲ, ಬೇಕಂದರೆ ಹಾಕ್ಕೊಳ್ಳಿ. ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅಥವಾ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು. ಸರ್ವ್ ಮಾಡಬೇಕಿದ್ರೆ ಫೋಟೋ ತೆಗಿಲಿಕ್ಕೆ ಮರ್ತೆ ನಾನು ಆ್ಯಕ್ಚುಲಿ. ನೋಡಿ ನಮ್ಮ ಮನೆಯಲ್ಲಿ ಅರಳಿದ ಬ್ರಹ್ಮಕಮಲನ ನೋಡ್ಬೋದು. ಅದು ರಾತ್ರಿ ಅರಳುತ್ತೆ. ಅದು ಆ್ಯಕ್ಚುಲಿ ನಾನು ಸಂಜೆ ಹೊತ್ತು ವೀಡಿಯೋ ಮಾಡಿ ಹಾಕಿದೆ. ರಾತ್ರಿ ಅಲ್ಲಿ ಲೈಟ್ ಇರೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಹಗಲೊತ್ತೆ ಶೂಟ್ ಮಾಡಿ ಹಾಕಿದೆ. ಆನಂತರ ಇದನ್ನ ಕಟ್ ಮಾಡಿ ತಗೊಂಡೋಗಿ ನಾನು ಕೃಷ್ಣ ಮಠಕ್ಕೆ ಕೊಟ್ಟಿದ್ದೆ. ನೋಡ್ಬೋದು ತುಂಬ ವಿಶೇಷ ಅಂತಾರೆ. ಕಳೆದ ವರ್ಷ ಒಂದು 2-3 ಆಗಿತ್ತು. ಈ ಸಲ ಒಂದು 12 ಬ್ರಹ್ಮಕಮಲ ಬಿಟ್ಟಿದೆ. ನೀವು ನೋಡ್ಬೋದು. ಇದರಲ್ಲಿ ಒಂದು ಚಿಕ್ಕ ಗೆಲ್ಲು ತೆಗೆದು ಬೇಕಾದಷ್ಟು ಗಿಡ ಆಗುತ್ತೆ. ನನ್ನ ಫ್ರೆಂಡು ಶ್ರೀಲತಕ್ಕ ಅಂತ ಒಬ್ರು ಇದ್ದಾರೆ, ಅವರು ಕೊಟ್ಟಿರುವಂತಹ ಗಿಡ ನಂದಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ರಾತ್ರಿಯ ಈ ಊಟದ ಪ್ಲ್ಯಾನ್ ಹೇಗಾಯಿತು ಅಂತಲೂ ಕಮೆಂಟ್ಸಲ್ಲಿ ಹೇಳಿ. ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.